ಸುಮಾರು 18 ವರ್ಷಗಳ ಹಿಂದೆ ಬ್ರಹ್ಮಕಲಶ ನಡೆಸಲಾಗಿದ್ದ ಸಾಲೆತ್ತೂರು ಶಿವಗಿರಿ ಬೆಟ್ಟದ ಸದಾಶಿವ ದೇವಸ್ಥಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದ್ದು 1.5 ಕೋಟಿ ರು ಅಂದಾಜು ವೆಚ್ಚದಲ್ಲಿ ಪುನರ್ಜೀವನಗೊಳಿಸಿ ಬ್ರಹ್ಮಕಲಶ ನಡೆಸಲು ಚಿಂತನೆಯನ್ನ ನಡೆಸಲಾಗಿದೆ ಎಂದು ಉದ್ಯಮಿ ಮಾಧವ ಮಾವೆಯವರು ಹೇಳಿದರು. ಸಾಲೆತ್ತೂರು ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಈಗ ಇರುವ ದೇವಾಲಯವು ಶಿಲಾಮಯವಾಗಿದ್ದು ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಂತೆ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಂಡು ಊರಿನ ಎಲ್ಲರನ್ನ ಸೇರಿಸಿಕೊಂಡು ಜೀರ್ಣೋದ್ಧಾರ ಸಮಿತಿಯನ್ನ ಮಾಡಿ ಆ ಸಮಿತಿ ಹಾಗೂ ಆಡಳಿತ ಸೇವಾ ಟ್ರಸ್ಟ್ ಮುಖಾಂತರ ದೇವಾಲಯವನ್ನ ಜೀರ್ಣೋದ್ಧಾರಗೊಳಿಸಲಿದ್ದೇವೆ. 365 ದಿವಸದ ಒಳಗಡೆ ಬ್ರಹ್ಮಕಲಶ ಮಾಡಬೇಕೆನ್ನುವ ನಿರ್ಧಾರಕ್ಕೆ ಬಂದಿದ್ದೇವೆ. ಈಗಾಗಲೇ ಕೆಲವೊಂದು ದಾನಿಗಳು ಕೆಲವೊಂದು ವಸ್ತುಗಳನ್ನ ನೀಡಲು ಮುಂದೆ ಬಂದಿದ್ದಾರೆ. ಮುಂದಿನ ತಿಂಗಳು ನಡೆಯುವ ದೇವಾಲಯದ ವರ್ಧಂತ್ಯುತ್ಸವದ ಸಂದರ್ಭದಲ್ಲಿ ಮರದ ಕೆತ್ತನೆ ಶಿಲ್ಪಿಗೆ ವೀಳ್ಯ ನೀಡಲಾಗುವುದು. ದೇವಸ್ಥಾನದಲ್ಲಿ ರಾಜಾಂಗಣ, ಪಾಕಶಾಲೆ, ಭೋಜನ ಶಾಲೆ, ಶೌಚಾಲಯ ನಿರ್ಮಿಸಲಾಗಿದೆ. ಸುತ್ತು ಹೊರಾಂಗಣ ಅರ್ಧದಷ್ಟು ಆಗಿದೆ. ಆದರೆ ದೇವಸ್ಥಾನದ ಗರ್ಭಗುಡಿ, ನಮಸ್ಕಾರ ಮಂಟಪ, ಗಣಪತಿ ಗುಡಿಗಳನ್ನ ಶಿಲಾಮಯವಾಗಿ ಮಾಡಿದ್ರೂ ಮಾಡು ಕಾಂಕ್ರೀಟ್ ಮಯವಾಗಿದೆ. ಪ್ರಶ್ನಾ ಚಿಂತನೆಯಲ್ಲಿ ಮೇಲ್ಚಾವಣಿಯನ್ನ ಮರದ ಮಾಡು ಮಾಡಿ ಹಂಚು ಹೊದಿಸಬೇಕು ಅಥವಾ ತಾಮ್ರದ ಹೊದಿಕೆ ಮಾಡಬೇಕು ಎಂದು ಕಂಡು ಬಂದಿದೆ. ಶಾಸ್ತಾರ ಕಟ್ಟೆಯನ್ನ ಪುನರ್ ನಿರ್ಮಾಣ ಮಾಡಬೇಕಾಗಿದೆ. ಈಗ ವರ್ಧಂತ್ಯುತ್ಸವ ಮಾತ್ರ ನಡೀತಾ ಇದ್ದು ಜಾತ್ರೆ ನಡೆಸುವ ಯೋಜನೆಯನ್ನ ಹಾಕಲಾಗಿದೆ. ವಾಸ್ತು ತಜ್ಞರ ಪ್ರಕಾರ ಸುಮಾರು 1.5 ಕೋಟಿ ರು ವೆಚ್ಚ ತಗಲಬಹುದು ಎಂದು ಮುಂದಿನ ಜೀರ್ಣೋದ್ಧಾರ ಕಾರ್ಯಗಳ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು. ದೇವರ ಜೀರ್ಣೋದ್ಧಾರ ನಡೆದು ಸುಮಾರು 18 ವರ್ಷಗಳು ಆಗಿದೆ. ಸಾಮಾನ್ಯವಾಗಿ ತಮಗೆ ಗೊತ್ತಿದ್ದಾಗೆ 12 ವರ್ಷ ಆದ ನಂತರ ಪುನರ್ ನಿರ್ಮಾಣ ಮಾಡಿ ಬ್ರಹ್ಮಕಲಶ ಮಾಡುವಂಥ ಒಂದು ಪದ್ಧತಿ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದ್ದಂಥ ವಿಚಾರ. ಅದೇ ರೀತಿ ನಾವೆಲ್ಲ ಊರಿನ ಎಲ್ಲ ಗಣ್ಯರು ಮತ್ತು ಊರಿನ ಎಲ್ಲ ಹಿರಿಯರು ಮತ್ತು ಆಡಳಿತ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಗೌರವಾನ್ವಿತರು ಸೇರಿಕೊಂಡು ನಾವು ಹೋದ ವಾರ ಒಂದು ಸಭೆಯನ್ನು ಕರೆದಿದ್ವಿ. ಆ ಸಭೆಯಲ್ಲಿ ನಾವು ಒಂದು ನಿರ್ಣಯವನ್ನು ಮಾಡಿದ್ದೇವೆ. ನಾವು ಪತ್ರಿಕಾ ಒಂದು ಗೋಷ್ಠಿಯನ್ನು ಕರೆಯೋದು, ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ನಮ್ಮ ಊರಿನ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಮಾಡುವಂಥ ವಿಚಾರವನ್ನು ತಮ್ಮ ಮುಂದೆ ಇಡಬೇಕು ಅಂತೇಳಿ ನಮಗೆ ಸುಮಾರು 1.5 ಕೋಟಿಯಷ್ಟು ಬಜೆಟನ್ನು ನಾವು ಮಾಡಿದ್ದೀವಿ. ವಿಶೇಷವಾಗಿ ನಾವು ನಮ್ಮ ದೇವಸ್ಥಾನ ಇವತ್ತು ಶಿಲಾಮಯವಾಗಿರ್ತಕ್ಕಂಥದ್ದು. ಆನಂತರ ನಾವು ಪ್ರಶ್ನಾ ಚಿಂತನೆಯ ಮುಖಾಂತರ ಕೆಲವು ಬದಲಾವಣೆಗಳು ಮಾಡಬೇಕು ಅನ್ನುವ ಪ್ರಶ್ನಾ ಚಿಂತನೆಯಲ್ಲಿ ಬಂದಿತ್ತು. ಆ ಪ್ರಶ್ನಾ ಚಿಂತನೆಯ ಮುಖಾಂತರ ನಾವು ಊರಿನ ಎಲ್ಲರೂ ಸೇರಿ ಅದಕ್ಕೆ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ಆ ಸಮಿತಿ ಮುಖಾಂತರ ಮತ್ತು ಆಡಳಿತ ಸೇವಾ ಟ್ರಸ್ಟ್ ಮುಖಾಂತರ ನಾವು ಇದನ್ನು ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಮಾಡಬೇಕು ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಸುಮಾರು 364 ದಿವಸ ಅಥವಾ 365 ದಿವಸ ಹೊರಡೆ ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಶ್ನಾ ಚಿಂತನೆ ಮುಖಾಂತರ ಅದು ಬಂದಿದೆ. ಇವತ್ತು ನಾವು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ನಾವು ಇಲ್ಲಿ ಯಾರು ಕೂಡ ವೈಯಕ್ತಿಕವಾಗಿ ನಿರ್ಧಾರ ತೆಗೆದುಕೊಂಡದ್ದಲ್ಲ. ಇದೆಲ್ಲ ಆ ಪ್ರಶ್ನಾ ಚಿಂತನೆಯ ಮುಖಾಂತರನೇ ನಾವು ದೈವಜ್ಞರ ಮುಖಾಂತರ ಕುಳಿತುಕೊಂಡು ಸುಮಾರು 3 ರಿಂದ 4 ದಿವಸಗಳಿಗೆ ಪ್ರಶ್ನಾ ಚಿಂತನೆಯನ್ನು ಮಾಡಿ ಆ ಪ್ರಶ್ನಾ ಚಿಂತನೆಯಲ್ಲಿ ಏನು ಬಂದಿರ್ತದೆ ಅದರ ಮುಖಾಂತರ ನಾವು ಜೀರ್ಣೋದ್ಧಾರವನ್ನು ಮಾಡಲಿಕ್ಕೆ ನಾವೆಲ್ಲರೂ ಈಗ ಸೇರಿದ್ವಿ. ನಾವೆಲ್ಲ ಇವಾಗ ನೋಡ್ತಾ ಇದ್ವಿ, ಇವತ್ತು ಮರದ ವ್ಯವಸ್ಥೆ ಇವತ್ತು ಆಗಿದೆ. ಇವತ್ತು ನಾವು ಮೇಲುಗಡೆ ಆ ಶಿಲಾಮಯ ಇರ್ತಕ್ಕಂಥ ಆ ಶಿಲೆಯನ್ನು ನಾವು ತೆಗೆದು ಅದಕ್ಕೆ ಮರವನ್ನು ನಾವು ಈಗಾಗಲೇ ಕ್ರೋಢೀಕರಣ ಆಗಿದೆ. ಆ ಮರದಲ್ಲಿ ನಾವು ಅದಕ್ಕೆ ಹಂಚು ಇಲ್ಲದಿದ್ದರೆ ತಾಮ್ರವನ್ನು ಅಳವಡಿಸಿ ಮಾಡುವುದಂತ ನಾವು ನಮ್ಮ ಕಮಿಟಿಯಿಂದ ನಿರ್ಧಾರ ಮಾಡಿದ್ದೀವಿ. ಅದಲ್ಲದೆ ನಮಗೆ ಇಲ್ಲಿ ಪ್ರಶ್ನಾ ಚಿಂತನೆಯ ಬಂದಿರತಕ್ಕಂಥ ಮುಖಾಂತರ ನಮಗೆ ಪಾರ್ವತಿ ಮತ್ತು ದುರ್ಗೆ, ಪಾರ್ವತಿ ಮತ್ತು ದುರ್ಗೆ, ಮಹಾಗಣಪತಿ ಇರ್ತಕ್ಕಂಥದ್ದು. ಮತ್ತು ಇದಕ್ಕೆ ನಮ್ಮ ಈ ಗ್ರಾಮದ ಜುಮಾದಿ ಘಟಕ ಅದಕ್ಕೆ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಇದಕ್ಕೆ ಸಾಮಾನ್ಯವಾಗಿ ನಮ್ಮ ಸಂಬಂಧ ಇರ್ತಕ್ಕಂಥದ್ದು. ಒಂದು ಜಾತ್ರಾ ಸಂದರ್ಭದಲ್ಲಿ ನಾವು
ಅದಕ್ಕೆ ಕೂಡ ಒಂದು ಸೇವೆಯನ್ನು ಅಲ್ಲಿ ಹೊಂಡ ಇರ್ಬೋದು ಅಥವಾ ಹೂವಿನ ಇರ್ಬೋದು ಅದನ್ನು ಕೊಟ್ಟು ಅದಕ್ಕೆ ಕೊಡುವಂಥ ಗೌರವವನ್ನು ಕೊಡುವಂಥ ಪದ್ಧತಿ ಕೂಡ ಅದು ನಮ್ಮಲ್ಲಿ ಬೆಳೆದು ಬಂದಿದೆ. ದೈವ ದೇವರ ಒಂದು ಬೀಡಾಗಿರ್ತಕ್ಕಂಥ ಊರಿದು. ಇಲ್ಲಿ ಕಡಪಿರದಲ್ಲಿ ಕೂಡ ಮಲರಾಯ ಮಠ ಇರ್ತಕ್ಕಂಥದ್ದು, ಅಗರಿಯಲ್ಲಿ ಕೂಡ ಜುಮಾದಿ ಮಠ ಇರ್ತಕ್ಕಂಥದ್ದು. ಹಾಗೆ ನಮಗೆ ಒಂದು ದೊಡ್ಡ ಇತಿಹಾಸ ಇರ್ತಕ್ಕಂಥ ಊರಿದು. ಮತ್ತು ಇಲ್ಲಿ ಕೆರೆ ಕೂಡ ಇದೆ. ಹಿಂದೆ ಎಲ್ಲ ಜಾತ್ರೆ ಆಗ್ತಾ ಇತ್ತು ಅನ್ನೋ ಕುರುಹುಗಳು ಇರ್ತಕ್ಕಂಥದ್ದು ನಮಗೆ ಗೊತ್ತಿಲ್ಲ, ಅದು ಏನು ಅಂತ ವಿಚಾರಗಳು ಗೊತ್ತಿಲ್ಲ. ಮತ್ತು ಅದರ ಇತಿಹಾಸವನ್ನು ನಾವು ಇದನ್ನೆಲ್ಲ ನಮಗೆ ಪ್ರಶ್ನಾಚಿಂತನೆ ಮುಖಾಂತರ ತಿಳಿದರಷ್ಟು ನಾವು ನಿಮಗೆ ಒಂದು ಪತ್ರಿಕಾವನ್ನು ನಿಮಗೆ ನಾವು ತಲುಪಿದ್ದೀವಿ. ನಿಮ್ಮನ್ನು ಕರೆದಿರುವ ಉದ್ದೇಶ ಸುದ್ದಿಗೋಷ್ಠಿಯಲ್ಲಿ ಸದಾಶಿವ ದೇವಾಲಯದ ಸೇವಾ ಟ್ರಸ್ಟ್ ಅಧ್ಯಕ್ಷ ಲಕ್ಷ್ಮಣ ಸಪ್ಪಲ್ಯ, ಕೋಶಾಧಿಕಾರಿ ಮಂಜುನಾಥ ಅಗರಿ, ಕಾರ್ಯದರ್ಶಿ ದೇವದಾಸ ಶೆಟ್ಟಿ ಪಾಲ್ತಾಜೆ, ಸದಾಶಿವ ಸೇವಾ ಟ್ರಸ್ಟ್ ಮತ್ತು ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳಾದ ಆನಂದರೈ ಪೆರ್ಲಬೈಲು, ರಂಗನಾಥ ರೈ ಬೆಳೆಯೂರು ಗುತ್ತು, ಶ್ರೀನಿವಾಸ ಆಚಾರ್ಯ, ಕೃಷ್ಣ ಪ್ರಸಾದ ಪಾಲ್ತಾಜೆ ಮೊದಲಾದವರು ಉಪಸ್ಥಿತರಿದ್ದರು. ನಿಶಾ ಕಿರಣ್ ಬಾಳೆಪುಣಿ, ಸುದ್ದಿ ನ್ಯೂಸ್, ವಿಟ್ಲ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.